ಮಧ್ಯಾಹ್ನವರೆಗೆ ಉಂಟು. ಮಧ್ಯಾಹ್ನ ಮನೆಯಲ್ಲಿದ್ದೆ ನಾನು ಒಬ್ಬಳೇ ಇದ್ದದ್ದು. ನಾನು ಬಾತ್ರೂಮಲ್ಲಿದ್ದೆ. ಹಾಂ ಹಾಗೆ ಸೌಂಡ್ ಏನೋ ಕರೆಂಟ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ನಾನು ಹೇಗೆ ಹೊರಗೆ ಬಂದು ನನಗೆ ಗೊತ್ತಿಲ್ಲ. ಹೊರಗೆ ಬರುವಾಗ ಬೆಂಕಿ ಹಚ್ಚಾಗಿತ್ತು. ಮತ್ತು ನಾನು ಹೊರಗೆ ಹುಡುಕೊಂಡು ಬಂದದ್ದು. ಮತ್ತು ಗ್ಯಾಸ್ ಆಫ್ ಮಾಡಿ ಮನಸ್ಸಿಟ್ಟೊಂದು ಆಫ್ ಮಾಡಿದೆ. ಮತ್ತೆ ಎಲ್ಲರೂ ಬಂದರು ಕಾಲ್ ಮಾಡಿ. ಮತ್ತು ನಾನು ಹೊರಗೆ ಬಂದು ಮತ್ತೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಹಿಂದಿನ ಬಾಗಿಲಿಂದ ನೀವು ಹೊರಗೆ ಬಂದು. ಮತ್ತು ಇವರೆಲ್ಲ ಬಂದು ಗ್ಲಾಸ್ ಎಲ್ಲ ಹೊಡೆದು ನೀರೆಲ್ಲ ಹಾಕಿದ್ರು. ಬೇರೆ ಕಿಚನಲ್ಲಿ ಏನೇನು ಐಟಮ್ ಬೇರೆ ಗ್ರೈಂಡರ್ ಮಿಕ್ಸರ್ ಇದು ವುಡ್ ಆ್ಯಂಡ್ ವಾಬ್ ಮಿಕ್ಸಿ ಮತ್ತು ನಮ್ಮ ಇಂಟೀರಿಯರ್ ವರ್ಕ್ ಎಲ್ಲ ಹೋಗಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.